ಕುಕ್ಕೆ ಸುಬ್ರಹ್ಮಣ್ಯ ಕುಮಾರಧಾರದಲ್ಲಿ ಪರ್ವತಮುಖಿ ಫ್ರೆಂಡ್ಸ್ ಜೆಸಿಐ ಹಾಗೂ ಗ್ರಾಮ ಪಂಚಾಯತ್ ವತಿಯಿಂದ ಶ್ರಮದಾನ ಮಾಡುತ್ತಿರುವ ಸಂದರ್ಭದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತಾಧಿಕಾರಿ ಡಾಕ್ಟರ್ ಯತೀಶ್ ಉಳ್ಳಾಲ್ ಅವರು ಭೇಟಿ ನೀಡಿದರು. ಈ ವೇಳೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತಾಧಿಕಾರಿ ಯತೀಶ್ ಉಳ್ಳಾಲ್ ಅವರನ್ನ ಹೂಗುಚ್ಛ ನೀಡಿ ಗೌರವಿಸಲಾಯಿತು. ಸುಬ್ರಹ್ಮಣ್ಯ ಪಿಡಿಒ ಮುತ್ತಪ್ಪ, ರವಿ ಕಕ್ಕೆಪದವು, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮೋನಪ್ಪ, ಸ್ಕಂದ ಗಿರಿಧರ್, ಪ್ರಭಾಕರ್ ಪಡ್ರೆ, ಜೆಸಿ ಮಣಿಕಂಠ, ಸುಂದರ್ ಮಾಸ್ಟರ್, ಪರ್ವತಮುಖಿ ಫ್ರೆಂಡ್ಸ್ ಸದಸ್ಯರು ಹಾಗೂ ಜೆಸಿಐ ಸುಬ್ರಹ್ಮಣ್ಯದ ಸದಸ್ಯರು ಉಪಸ್ಥಿತರಿದ್ದರು. ಪರ್ವತಮುಖಿ ಫ್ರೆಂಡ್ಸ್ ಜೆಸಿ ಮತ್ತು ಪಂಚಾಯತ್ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಇವರೆಲ್ಲ ಸೇರಿ ನೀವು ರವಿವಾರದ ಬೆಳಗಿನ ಹೊತ್ತನ್ನು ಶ್ರಮದಾನದ ಮೂಲಕ ಈ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರೋ ಭಕ್ತರಿಗೆ ಮತ್ತು ಈ ಒಂದು ಸುತ್ತಮುತ್ತಲಿನ ಪರಿಸರದವರಿಗೆ ತುಂಬ ಒಂದು ಉತ್ತಮವಾದ ಸೇವೆಯನ್ನು ಮಾಡ್ತಾಯಿದ್ದೀರಿ. ಈ ಸೇವೆ ಹೀಗೆ ಮುಂದುವರಿಲಿ ಅಂತ ನಾನು ದೇವರಲ್ಲಿ ಕೋರಿಕೊಳ್ತೇನೆ. ಹಾಗೆ ಇನ್ನಷ್ಟು ಜನ ನಿಮ್ಮೊಂದಿಗೆ, ನಿಮ್ಮ ಸಮಾನ ಮನಸ್ಕರು ನಿಮ್ಮೊಂದಿಗೆ ಸೇರಿಕೊಳ್ಬೇಕು. ನಿಮ್ಮ ರವಿಯವರಿದ್ದಾರೆ, ಮುತ್ತಪ್ಪರಿದ್ದಾರೆ, ಎಲ್ಲ ಆತ್ಮೀಯರಿದ್ದೀರಿ. ದೇವಸ್ಥಾನದ ವತಿಯಿಂದ ಏನೇನು ಸಹಕಾರಗಳನ್ನು ನೀಡ್ಬೋದು, ನಿಮ್ಮ ಒಂದು ಅನುಭವದಿಂದ ಇಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಗಳಿಗೆ ಯಾವ ರೀತಿ ಪೂರಕವಾಗಿ ನಾವು ಸ್ಪಂದಿಸ್ಬೋದು ಅಂತ ನಾವು ಮತ್ತೆ ಇನ್ನೊಂದು ಸಾರಿ ಚರ್ಚಿಸೋಣ. ಇವತ್ತು ಏನು ನಡೆಸಿದ್ದೀರಿ ಅದು ತುಂಬ ಅಭಿನಂದನಾರ್ಹ. ದೇವರು ನಿಮ್ಮನ್ನೆಲ್ಲ ಅನುಗ್ರಹಿಸಲಿ ಅಂತ ಬೇಡ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ.